ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಎನ್ ನರಸಿಂಹ ಹೆಗ್ಡೆ, ಅಧ್ಯಕ್ಷರು ಮಂಗಳೂರು ಬಾರ್ ಕೌನ್ಸಿಲ್ ಅಸೋಸಿಯೇಷನ್, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಅನಿಲ್ ಬೇಕಲ್, ನ್ಯಾಯವಾದಿಗಳು ಮಂಗಳೂರು, ಮತ್ತು ಶ್ರೀಮತಿ ಕೀರ್ತಿ ಅನಿಲ್ ಬೇಕಲ್, ಉಪನ್ಯಾಸಕರು ಕರ್ನಾಟಕ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರು, ಇವರನ್ನು ಸಾದರದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಕಿಶೋರ್ ಕುಂಬಳೆ ನಮ್ಮೊಂದಿಗಿದ್ದಾರೆ, ಪ್ರಾಧ್ಯಾಪಕರು ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ದೇವರಕಟ್ಟೆ ಮಂಗಳೂರು, ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸಹನಾ, ನ್ಯಾಯವಾದಿಗಳು ಮಂಗಳೂರು, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ನಿವೃತ್ತ ಅಧಿಕಾರಿಗಳು ಕರ್ನಾಟಕ ಬ್ಯಾಂಕ್ ಮಂಗಳೂರು, ಹಿರಿಯ ಸಾಹಿತಿಗಳು ಶ್ರೀ ನಂದಳಿಕೆ ಬಾಲಚಂದ್ರರಾವ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಇದರ ಬೆನ್ನೆಲುಬಾಗಿ ನಮ್ಮೊಟ್ಟಿಗೆ ನಡೆದಿದ್ದ ಶ್ರೀ ಸತ್ಯಶಂಕರ ಬೊಳ್ಳಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಹಾಸ್ಯರಾಗಿದ್ದಾರೆ, ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇವತ್ತು ಇಲ್ಲಿ ಸೇರಿದ ಎಲ್ಲ ಆಸ್ತಿಕ ಬಾಂಧವರನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಸ್ಮೃತಿ ಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರ ಲೋಕಶಂಕರ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾ ವಿನಯ ಸಂಪನ್ನಂ ವೀತರಾಗ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧಿಶೇಖರ ಭಾರತಿ. ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾಪಾರಪಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರುಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾದಿರಾಜಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗ ಪ್ರವರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರ ಕಮಲ ಸಂಜಾತ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ಗುರುಶೇಖರ ಭಾರತಿ ಸನ್ನಿಧಾನಗಳವರ ಪರಮಾಶೀರ್ವಾದದಿಂದ ಕರುಣಿಸಲ್ಪಟ್ಟಂತಹ ಈ ಪ್ರಸಾದವನ್ನು ಇವತ್ತಿನ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರಿಗೆ ನಾನು ಈಗ ಅದನ್ನು ಕೊಡಲಿಕ್ಕೆ ಸ್ಮರಣಿಕೆಯನ್ನು ಶ್ರೀಯುತ ದೇವದತ್ತಯ್ಯವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ವಿಜಯಕುಮಾರ್ ಅವರು ಬಂದು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಮುಖ್ಯ ಅಭ್ಯುತ ಮಹೇಶ್ ಭಟ್ ಅವರು ಬಂದು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಕೀರ್ತಿ ಅನಿಲ್ ಬೇಕಲ್ರವರಿಗೆ ಶಾಲನ್ನು ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ನೀಡಿ ಗೌರವಿಸಬೇಕು. ಹಾಗೆ ಸ್ಮರಣಿಕೆಯನ್ನು ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಇವರು ಬಂದು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಮತ್ತೋರ್ವರು ಮುಖ್ಯ ಅತಿಥಿಗಳು ಡಾಕ್ಟರ್ ಕಿಶೋರ್ ಕುಮಾರ್ ಕುಮಳೆ ಇವರಿಗೆ ಧರ್ಮಾಧಿಕಾರಿಗಳು ನೀಡಲಿದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ಸತೀಶ್ ಕುಮಾರ್ ಅವರು ವೇದಿಕೆ ಬಂದು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧರ್ಮಾಧಿಕಾರಿಗಳಿಗೆ ಹಾಗೂ ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಶೃಂಗೇರಿ ಈ ಕೋಟೆಕಾರು ಶಾಖೆಯಲ್ಲಿ ವರ್ಷಪ್ರತಿ ನಡೆಯುವಂತೆ ಈ ಬಾರಿ ಕೂಡ ನಮ್ಮ ಶ್ರೀ ಗೌರಿ ಗಣೇಶ ಹಬ್ಬದ ಒಂದು ಶುಭ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮಠದ ಆರಾಧ್ಯ ದೇವರನ್ನ ಮನಸ್ಸು ಸ್ಮರಿಸುತ್ತಾ ಶ್ರೀ ಶೃಂಗೇರಿಯ ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ನಾವು ಮತ್ತೆ ಎಲ್ಲ ದೇವರನ್ನ ಆಶೀರ್ವಾದವನ್ನು ಬೇಡುತ್ತಾ ನನ್ನೆಲ್ಲ ಗುರುಹಿರಿಯರಿಗೆ ವಂದಿಸುತ್ತಾ ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತವಂತಹ ನಮ್ಮ ಶ್ರೀ ಮಠದ ಧರ್ಮಾಧಿಕಾರಿಗಳಾದ ಸತ್ಯಶಂಕರ ಬಲ್ಲವರೇ, ವೇದಿಕೆಯ ಸಭಾ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಎಲ್ಲ ಗಣ್ಯರೇ, ನಮ್ಮ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ನೀಡಿರತಕ್ಕಂಥ ಸಜ್ಜನ ಬಂಧುಗಳೇ, ಪ್ರಾಸ್ತಾವಿಕವಾಗಿ ಬಹಳ ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ಶ್ರೀ ಶೃಂಗೇರಿ ಶಂಕರ ಮಠದ ಶಾಖಾ ಮಠವಾಗಿ ಹಲವು ವರ್ಷಗಳಿಂದ ಸತ್ಯಶಂಕರ ಬಲ್ಲವರವರ ಧರ್ಮಾಧಿಕಾರಿತ್ವದಲ್ಲಿ ನಡೆಯತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈ ಊರಿನ ಎಲ್ಲ ಜನರ ಸಹಕಾರವನ್ನು ಕೂಡ ಸ್ಮರಿಸುತ್ತಾ ಇವತ್ತು ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ಗೌರಿ ಹಬ್ಬವನ್ನು ಆಚರಿಸತಕ್ಕಂಥ ಏಕೈಕ ಮಠ ಕ್ಷೇತ್ರ ಇರುವಂತಹದ್ದು ಈ ನಮ್ಮ ಶೃಂಗೇರಿ ಶಾಖಾ ಮಠದ ಕೋಟೆಕಾರಣ. ಇವತ್ತು ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಗಣೇಶ ಚತುರ್ಥಿಯ ಮುನ್ನಾ ದಿನ ಬರುವಂತಹ ಗೌರಿ ಹಬ್ಬ ಈ ಬಾರಿ ಆ ತೃತೀಯ ಮತ್ತು ಚತುರ್ಥಿ ಎರಡು ತಿಥಿಯು ಕೂಡ ಇದೇ ದಿನ ಆಗಿರುವುದರಿಂದ ನಾವು ಪಂಚಾಂಗ ಪ್ರಕಾರ ನಾವು ಇವತ್ತು ಆ ಎರಡನ್ನು ಕೂಡ ನಾವು ಇವತ್ತು ಇಲ್ಲಿ ಆಚರಿಸಿದ್ದೇವೆ. ಇಲ್ಲದೇ ಇದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಭಾಗದ ಉಳ್ಳಾಲ ಈ ಭಾಗದಲ್ಲಿ ಕೋಟೆಕಾರಿನಲ್ಲಿ ನಿನ್ನೆಯ ದಿನ ಬಹಳಷ್ಟು ಸಾವಿರಾರು ಭಕ್ತ ಸಮೂಹದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗೌರಿ ಹಬ್ಬ ಇವತ್ತು ಒಟ್ಟಾಗಿ ಎರಡೂ ದೇವರನ್ನ ಕೂಡ ಇಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಧರ್ಮಾಧಿಕಾರಿಗಳು ಸತ್ಯಶಂಕರ ಬಲ್ಲವರವರ ಮಾರ್ಗದರ್ಶನದಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಯುತ್ತಿರುವಂತಹ ಶ್ರೀ ಗೌರಿ ಗಣೇಶ ಹಬ್ಬದ ಇವತ್ತಿನ ಈ ಚತುರ್ಥ ದಿನದಲ್ಲಿ ನಡೆಯುತ್ತಿರುವಂತಹದ್ದು. ಇವತ್ತು ನಮ್ಮ ಎಲ್ಲ ಉತ್ಸವ ಸಮಿತಿಯ ಅಧ್ಯಕ್ಷರು ಮಧುಸೂದನ್ ಅಯ್ಯರ್ ಅವರು, ನಮ್ಮ ಸಮಿತಿಯ ಸಂಚಾಲಕರಾದಂತಹ ಚಂದ್ರಶೇಖರ್ ಹುಚ್ಚೂರವರು, ಬಹಳ ಮುಖ್ಯವಾಗಿ ಈ ಸಮಿತಿಯ ಕಾರ್ಯದರ್ಶಿಯಾದ ಸೀತಾರಾಮ ಕೊಪ್ಪಲ್ರವರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಊರಿನ ಬಂಧುಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀದೇವಿ ಮತ್ತು ಶ್ರೀ ಗೌರಿ ಗಣೇಶ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಮಠದಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಈ ಊರಿನ ಜನರ ಎಲ್ಲ ಸಹಕಾರವನ್ನು ಕೂಡ ಕೋರುತ್ತಾ ಮುಂದಿನ ದಿನಗಳಲ್ಲೂ ಕೂಡ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಠದಲ್ಲಿ ನಡೆಯುವಂತಾಗಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಶೃಂಗೇರಿಯ ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ಪ್ರಾಸ್ತಾವಿಕ ಮಾತುಗಳನ್ನು ನಡೆಸ್ತೇವೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಆಚಾರ್ಯ ಶಂಕರರ ಅದ್ವೈತ ತತ್ವವನ್ನು ಧರ್ಮಬೋಧೆಯನ್ನು ಸಮಾಜಕ್ಕೆ ನೀಡುತ್ತಿರುವ ಉಭಯ ಜಗದ್ಗುರುಗಳ ಸನ್ನಿಧಿಗೆ ಅಭಿನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ತತ್ತಸ್ಥಾನೀಯ ಸಮಾಪನ್ನರಿಗೆ ಅಭಿನಮಿಸಿ ವಿಶೇಷವಾದಂತಹ ಗಣೇಶ ಚತುರ್ಥಿ ಅದರೊಂದಿಗೆ ಗೌರಿ ತೃತೀಯ ಈ ಉತ್ಸವವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ
ಶೃಂಗೇರಿಯ ಈ ಶಾಖಾ ಮಠವೊಂದು ಈ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ಆರಂಭಗೊಳ್ಳುವ ಕಾಲದಿಂದಲೇ ಶೃಂಗೇರಿಯಲ್ಲಿ ಪ್ರಧಾನವಾಗಿ ಯಾವ ಯಾವ ಉತ್ಸವಗಳು ಆಚರಿಸಲ್ಪಡುತ್ತಿವೆಯೋ ಆ ಎಲ್ಲ ಉತ್ಸವಗಳು ಶಾಖಾ ಮಠಗಳನ್ನು ಆಚರಿಸಲ್ಪಡುತ್ತಿರುವ ಸಂಪ್ರದಾಯದಂತೆ ಇಲ್ಲಿಯೂ ಆ ಕಾರ್ಯಕ್ರಮಗಳು ಅನೂಚಾನ ಪರಂಪರೆಯಂತೆ ಬಹುಜನರ ಸಹಕಾರ ಸಹಾಯಗಳಿಂದ ಲೋಕ ಕಲ್ಯಾಣದ ದೃಷ್ಟಿಯಿಂದ ನಡೆದುಕೊಂಡು ಬಂದಿದೆ. ಭಾರತದ ಏಕತೆಯನ್ನು ಪ್ರತಿಪಾದಿಸಿದ ಭಾರತ ಒಂದು ರಾಷ್ಟ್ರ, ಅದೊಂದು ತತ್ವದ ಹಿನ್ನೆಲೆಯಲ್ಲಿ ಇರುವ ಒಂದು ದೇಶ ಎಂಬುದಾಗಿ ಭಾರತದ 4 ಕಡೆಗಳಲ್ಲಿ 4 ವೇದಗಳ ಸಂಕಲ್ಪದಲ್ಲಿ ಆಮ್ನಾಯ ಪೀಠಗಳನ್ನು ಆಚಾರ್ಯರು ಶಂಕರರು ಸ್ಥಾಪಿಸಿದ್ದಾರೆ. ಅದರಲ್ಲಿ ಇದಂ ಪ್ರಥಮವಾಗಿ ಸ್ಥಾಪಿಸಲ್ಪಟ್ಟಂತಹ ಮಠ ಶೃಂಗೇರಿ ಮಠ. ಗಣೇಶ ಚತುರ್ಥಿಯ ದಿವಸ ನಮಗೊಂದು ಅವಕಾಶ ಗಣೇಶನನ್ನು ಸ್ವರೂಪತಃ ಮತ್ತು ತತ್ವತಃ ತಿಳಿದುಕೊಳ್ಳುವುದಕ್ಕೆ. ಅತಿ ಹೆಚ್ಚು ಗಣೇಶನ ವಿಚಾರವಾಗಿ ಮಾತನಾಡುವುದಕ್ಕೆ ಅವಕಾಶ ಇಲ್ಲ. ಈಗ ವೇದದಲ್ಲಿರುವ ಗಣೇಶ ಅಥರ್ವ ಶೀರ್ಷ ಎಂಬ ಒಂದು ಉಪನಿಷತ್ತು, ವೇದವ್ಯಾಸರಿಂದ ರಚಿಸಲ್ಪಟ್ಟ ಮುದ್ಗಲ ಪುರಾಣ ಮತ್ತು ಗಣೇಶ ಪುರಾಣಗಳೆಂಬ 2 ಪುರಾಣಗಳು, ಮಂತ್ರಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಗಣೇಶ ಖಂಡ ಅಥವಾ ಗಣೇಶ ಕಲ್ಪ, ಅನೇಕ ಗಣೇಶ ಸ್ತೋತ್ರಗಳು, ಇವುಗಳಲ್ಲಿ ಗಣಪತಿಯ ವಿಭುತ್ವದ ಒಂದು ಸ್ವರೂಪ ನಮ್ಗೆ ಕಂಡು ಬರುತ್ತದೆ. ಉಪನಿಷತ್ತಿನಲ್ಲಿ ಆ ಮಹಾಗಣಪತಿಯನ್ನು ಪರಂ ಬ್ರಹ್ಮ ಎಂಬುದಾಗಿ ನಿರೂಪಿಸಿದ್ದಾರೆ ಉಪನಿಷತ್ಕಾರರು. ಭಾರತೀಯ ಆರ್ಷ ಸಂಪ್ರದಾಯದಲ್ಲಿ ನಾವು ಯಾವ ದೇವರನ್ನು ಪೂಜಿಸ್ತೇವೆಯೋ ಆ ದೇವನೇ ನಮಗೆ ಪರಬ್ರಹ್ಮ ಸ್ವರೂಪನಾಗಿರ್ತಾನೆ. ಆ ದೇವನೇ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳನ್ನು ನೆರವೇರಿಸ್ತಾನೆ. ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹಗಳೆಂಬ ಪಂಚಕೃತ್ಯಗಳನ್ನು ನಾವು ಆರಾಧಿಸುವ ನಮ್ಮ ಇಷ್ಟ ದೇವರು ನೆರವೇರಿಸಿಕೊಡುತ್ತಾನೆ ಎಂಬ ಒಂದು ಹಿನ್ನೆಲೆ ಬಹುದೇವತಾ ಉಪಾಸನೆ ಇದ್ದರೂ ಒಂದು ರೀತಿಯಲ್ಲಿ ಅದು ಏಕದೇವತಾ ಉಪಾಸನೆ. ವಿಗ್ರಹವಾಗಿ ನೋಡುವಾಗ ಬಹುವಾಗಿ ಇದ್ರೂ ತತ್ವದಲ್ಲಿ ಅದು ಒಂದೇ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಉಪಾಸನಾ ಪರಂಪರೆ ಇದೆ. ಆ ರೀತಿಯಲ್ಲಿ ವಿಭಿನ್ನವಾದ ಗಣಪತಿಯ ವಿಷಯಗಳಲ್ಲಿ ಕೇವಲ ಆಚಾರ್ಯ ಶಂಕರರು ನಿರೂಪಿಸಿರುವ ಗಣೇಶ 2 ಗಣೇಶ ಸ್ತೋತ್ರಗಳು, ಅದರ ಒಂದು ವಾಕ್ಯದಲ್ಲಿ ಮಾತ್ರ ಗಣೇಶನ ಸ್ವರೂಪವನ್ನು ಅವರು ಹೇಗೆ ನಿರೂಪಿಸಿದ್ದಾರೆ ಎನ್ನುವುದನ್ನು ನೋಡೋಣ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿತೇಭ ದೈತ್ಯಕಂ ನರ್ತಾಶುಭಾಶು ಭಾಸ್ಕರಂ ನಮಾಮಿತಂ ವಿನಾಯಕಂ. ಗಣೇಶ ಪಂಚಚಾಮರ ಸ್ತೋತ್ರ ಅಂತ ಆಚಾರ್ಯರು ರಚಿಸಿರುವ 5 ಸ್ತೋತ್ರಗಳಲ್ಲಿ ಆದ್ಯವಾದ ಸ್ತೋತ್ರ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಮುದಾಕರಾತ್ತ ಮೋದಕಂ, ತನ್ನ ಸೊಂಡಿಲಿನಿಂದ ಅತ್ಯಂತ ಸಂಪ್ರೀತಿಯಿಂದ ಮೋದಕವನ್ನು ಹಿಡ್ಕೊಂಡಿದ್ದಾನೆ. ಅದನ್ನು ಚಿತ್ರಣದಲ್ಲಿ ಲಡ್ಡು ಹಿಡ್ಕೊಂಡದ್ದು ಎಂಬುದಾಗಿ ಚಿತ್ರಿಸ್ತಾರೆ. ಆಮೇಲೆ ಯಕ್ಷಗಾನದವರು ಲಡ್ಡಿದೆ ಅವನ ಕೈಯಲ್ಲಿ ಅಂತ ಹೇಳ್ತಾರೆ. ಆಚಾರ್ಯರಲ್ಲಿ ಹೇಳಿದ್ದು ಮುದಾಕರಾತ್ತ ಮೋದಕ, ಮೋದಕವನ್ನು ಹಿಡ್ಕೊಂಡಿದ್ದಾನೆ. ಅವನ ಅನುಗ್ರಹ ಇದ್ರೆ ನಮಗೆ ಬಿಡುಗಡೆ ಸಿಗ್ತದೆ. ಸದಾ ವಿಮುಕ್ತಿದಾಯಕಂ, ಮೋಕ್ಷವನ್ನು ಅವನು ಕೊಡುತ್ತಾನೆ. ಮೋಕ್ಷ ಎನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಅತ್ಯಂತ ಮೇಲಿನ ಸ್ತರದಲ್ಲಿ ಚಿಂತಿಸಿದರೆ ಭವಬಂಧನದ ಬಿಡುಗಡೆಯನ್ನು ಮೋಕ್ಷ ಅಂತ ಕರೆಯುತ್ತಾರೆ. ಕೇವಲ ಲೌಕಿಕ ವ್ಯವಹಾರದಲ್ಲಿ ನೋಡಿದರೆ ಮೋಹದ ಕ್ಷಯವೇ ಮೋಕ್ಷ ಎನ್ನುವ ಅರ್ಥವನ್ನು ಅನೇಕ ಪ್ರಾಜ್ಞರು ನೀಡುತ್ತಾರೆ. ಈ ರೀತಿಯಲ್ಲಿ ನಮಗೆ ಸಮಸ್ಯೆ ಬಂದಾಗ ಸಮಸ್ಯೆಯಿಂದ ಬಿಡುಗಡೆಯನ್ನು ಪಡೆಯುವುದು ಕೂಡ ಸಮಸ್ಯೆಯಿಂದ ಮೋಕ್ಷವೇ. ಈ ರೀತಿಯಲ್ಲಿ ಮೋಕ್ಷ ಎನ್ನುವುದು ಅದರ ಹಿಂದೆ ಮುಂದೆ ಯಾವ ವಿಷಯಗಳುಂಟು, ಯಾವ ಶಬ್ದಗಳುಂಟು
ಎನ್ನುವುದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತವೆ. ಯಾವ ಅರ್ಥಗಳನ್ನು ಸ್ವೀಕರಿಸಿದರೂ ಆ ಮೋಕ್ಷ ಎನ್ನುವುದು ಗಣಪತಿಯ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ. ಅದರಲ್ಲಿ ಅತ್ಯಂತ ಪ್ರಧಾನವಾಗಿ ವಿಘ್ನಗಳಿಂದ ಬಿಡುಗಡೆ ಗಣಪತಿಯಿಂದ ಪ್ರಾಪ್ತವಾಗುತ್ತದೆ ಎಂಬುದಾಗಿ ಶಾಸ್ತ್ರೀಯವಾಗಿ ನಿರೂಪಿಸಿದ್ದಾರೆ. ವಿಘ್ನಗಳ ಆಧಿಪತ್ಯವನ್ನು ಗಣಪತಿಗೆ ಕೊಟ್ಟ ಕಥೆ ಶಿವಪುರಾಣದಲ್ಲಿದೆ, ಗಣೇಶ ಪುರಾಣದಲ್ಲೂ ಇದೆ. ಅವನನ್ನು ಆರಾಧಿಸಿದರೆ ವಿಘ್ನ ಪರಿಹಾರವಾಗುತ್ತದೆ, ಆರಾಧಿಸದೇ ಇದ್ರೆ ವಿಘ್ನ ಪ್ರಾಪ್ತಿಯಾಗುತ್ತದೆ. ಈ ರೀತಿಯಲ್ಲಿ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ. ಸಕಲ ವಿಘ್ನಗಳನ್ನು ಪರಿಹರಿಸುವವ, ವಿಘ್ನದ ಪರಿಹಾರ ಎನ್ನುವುದು ಒಂದು ಬಿಡುಗಡೆ. ಆದ್ರಿಂದ ಸದಾ ವಿಮುಕ್ತಿದಾಯಕಂ ಕಲಾಧರಾವತಂಸಕಂ. ಕಲಾಧರರು ಅಂದ್ರೆ ಕಲೆಯನ್ನು ಆರಾಧಿಸುವವರು. ಯಾವುದೇ ಕಲೆ ಇರಬಹುದು, ಆ ಕಲೆಯನ್ನು ಸಂಗೀತ ಆದರೆ ಸಂಗೀತ, ಭರತನಾಟ್ಯ ಆದರೆ ಭರತನಾಟ್ಯ, ಉಪನ್ಯಾಸ ಆದರೆ ಉಪನ್ಯಾಸ, ಆಡಳಿತ ಆದರೆ ಆಡಳಿತ, ಅಥವಾ ನ್ಯಾಯವಾದ ಆದರೆ ನ್ಯಾಯವಾದ, ಯಾವುದಾದರೂ ಎಲ್ಲವೂ ಕಲೆ. ಕೇವಲ ಈಗಿನ ದೃಷ್ಟಿಯಲ್ಲಿ ಹೇಳುವ ಸ್ಟೇಜ್ ಪ್ರೋಗ್ರಾಮ್ ಮಾತ್ರ ಕಲೆಗಳಲ್ಲ. ಮಾತನಾಡುವುದು ಒಂದು ಕಲೆ, ಸರಿಯಾಗಿ ಜೀವನ ಮಾಡುವುದು ಒಂದು ಕಲೆ. ಅದನ್ನು ಜೀವನ ಕಲೆ, ಆರ್ಟ್ ಆಫ್ ಲಿವಿಂಗ್, ಜೀವನ ಕಲೆ ಎಂಬುದಾಗಿ ಹೇಳ್ತಾರೆ. ಈ ರೀತಿ ಎಲ್ಲಾ ರೀತಿಯ ಕಲಾಧರರು ಈ ಮನುಷ್ಯರು ಪ್ರಪಂಚದಲ್ಲಿರುವವರು. ಈ ಭಗವಂತ 96 ಕಲೆಗಳನ್ನು ಸೃಷ್ಟಿ ಮಾಡಿ 96 ಕಲೆಗಳನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಆ 96 ಕಲೆಗಳೇ ಜಗತ್ತಿನಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಪ್ರಕಟ ಆಗಿದೆ. ಅದನ್ನು ಪ್ರಧಾನವಾಗಿ 64 ಕಲೆಗಳು ಎಂಬುದಾಗಿ ವಿಭಾಗ ಮಾಡಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಕಲೆಗಳನ್ನು ಧರಿಸಿರುವವರಿಗೆ ಸಂತೋಷವನ್ನು ಕೊಡುವವ, ಎಲ್ಲ ಕಲೆಗಳಿಂದ ಧರಿಸಲ್ಪಟ್ಟವರಿಗೆ ಸಂತೋಷವನ್ನು ಕೊಡುವವ. ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ. ಈ ಲೋಕವನ್ನು ರಕ್ಷಣೆ ಮಾಡುವುದು ಅವನಿಗೊಂದು ವಿಲಾಸ, ಅವನಿಗೊಂದು ಲೀಲೆ. ಲೀಲೆಯಿಂದ ಈ ಲೋಕದ ರಕ್ಷಣೆಯನ್ನು ಮಾಡುತ್ತಾನೆ. ಅನಾಯಕೈಕ ನಾಯಕಂ. ನಾಯಕರು ಇಲ್ಲದೇ ಇರುವ ಪರಿಸ್ಥಿತಿಯಲ್ಲಿ ಅವನು ನಾಯಕನಾಗುತ್ತಾನೆ. ಅಥವಾ ಎಲ್ಲಿ ನಾಯಕತ್ವ ಇಲ್ಲವೋ ಅಲ್ಲಿಗೆ ಅವನ ಪ್ರಭುತ್ವದ ನಾಯಕತ್ವ ಬರುತ್ತದೆ. ನಮ್ಮ ಭಾರತ ದೇಶದ ಇತಿಹಾಸವನ್ನು ನೋಡಿದರೆ ಯಾವ ಯಾವ ಕಾಲದಲ್ಲಿ ದುರ್ಬಲ ನಾಯಕರು ಆಗಿ ಹೋದ್ರು, ದುರ್ಬಲ ನಾಯಕರಿಂದ ದೇಶಕ್ಕೆ ಅನಿಷ್ಟ ಬಂತು. ಆಯಾ ಕಾಲಗಳಲ್ಲೆಲ್ಲ ಅನಿಷ್ಟ ಪರಿಹಾರಕ್ಕೆ ಸಮರ್ಥನಾದ ಪ್ರಬಲನಾದ ನಾಯಕ ಮತ್ತೆ ಉದಿಸಿದ ಇತಿಹಾಸವನ್ನು ಹೊಂದಿರುವ ದೇಶ ನಮ್ಮದು. ಆದ್ರಿಂದ ಎಲ್ಲಿ ಅನ್ಯಾಯ ಮಿತಿ ಮೀರುತ್ತದೆ ಆವಾಗ ಒಂದಲ್ಲ ಒಂದು ರೂಪದಲ್ಲಿ ನಾಯಕನಾಗಿ ಆ ಗಣಪತಿ ನಮ್ಮನ್ನು ರಕ್ಷಿಸುವುದಕ್ಕೆ, ಪಾಲಿಸುವುದಕ್ಕೆ ವ್ಯವಸ್ಥೆ ಮಾಡುತ್ತಾನೆ. ಆ ಹಿನ್ನೆಲೆಯಲ್ಲಿ ಅನಾಯಕೈಕ ನಾಯಕಂ ವಿನಾಶಿತೇಭ ದೈತ್ಯಕಂ. ಆನೆ ಎನ್ನುವುದು ಅತ್ಯಂತ ದೊಡ್ಡ ಪ್ರಾಣಿ, ಅತ್ಯಂತ ಶಕ್ತಿಯುತವಾದಂತಹ ಪ್ರಾಣಿ. ಆ ಪ್ರಾಣಿಯಷ್ಟು ಶಕ್ತಿಯುತವಾದಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದವನು, ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದವನು, ದೌಷ್ಟ್ಯವನ್ನು ಸಂಹಾರ ಮಾಡಿದವನು. ಒಬ್ಬ ಸಿಂಧುರ ಅಂತ ಒಬ್ಬ ರಾಕ್ಷಸ ಇದ್ದ, ಅದ ಕ್ರೌಂಚ ಅಂತ ಒಬ್ಬ ಗಂಧರ್ವ ಇದ್ದ. ಅವನು ಸ್ವಲ್ಪ ಅಹಂಕಾರಿಯಾಗಿದ್ದ. ದೇವ ಸಭೆಗೆ ಒಂದು ದಿವಸ ಬರ್ತಾನೆ. ಬರುವಾಗ ವೇದಿಕೆಯ ಮುಂಭಾಗದಲ್ಲಿ ಕುಳಿತವರಲ್ಲಿ ಪರಾಶರ ಮಹರ್ಷಿಗಳು ಒಬ್ಬರಿದ್ರು. ಅವರನ್ನು ನಿರ್ಲಕ್ಷ್ಯದಿಂದ ಪಾದದಿಂದ ತುಳಿದು ಬಿಡುತ್ತಾನೆ ನಡೆದುಕೊಂಡು ಹೋಗುವ ರಭಸದಲ್ಲಿ. ಆವಾಗ ಅವರು ಅವನಿಗೊಂದು ಶಾಪ ಕೊಡುತ್ತಾರೆ, ನೀನು ಹೆಗ್ಗಡ ಆಗಿ ಹೋಗು ಅಂತ. ಆವಾಗ ಇವನು ಪ್ರಾಯಶ್ಚಿತ್ತ ಪ್ರಾರ್ಥನೆ ಮಾಡ್ತಾನೆ, ಏನಾದರೂ ಅದರಿಂದ ಬಿಡುಗಡೆಯಾಗಬೇಕು ಅಂತ. ಆವಾಗ ಹೇಳ್ತಾರೆ, ಇದೇ ರೀತಿಯಲ್ಲಿ ಇನ್ನೊಬ್ಬ ಮಹರ್ಷಿಗಳಿಂದ ನೀನು ಶಕ್ತನಾದರೆ ಮಾತ್ರ ಈ ಶಾಪ ನಿನಗೆ ತಟ್ಟುತ್ತದೆ, ಇಲ್ಲದಿದ್ದರೆ ಈ ಶಾಪ ನಿನಗೆ ಬರುವುದೇ. ಇದೇ ರೀತಿಯಲ್ಲಿ ಹೆಗ್ಗಣ ಆಗುವಂತ ಇನ್ನೊಬ್ಬ ಯಾರಾದರೂ ಋಷಿ ಶಾಪ ಕೊಟ್ಟರೆ ಅವರ ಶಾಪವು ನನ್ನ ಶಾಪವು ಒಟ್ಟಿಗೆ ನಿನಗೆ ಸಿಗ್ತದೆ, ಇಲ್ಲದಿದ್ದರೆ ನನ್ನ ಶಾಪ ನಿನಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿದಂತಹ ಪರಾಶರ ಮಹರ್ಷಿಗಳು ಸುಮ್ಮನಾಗುತ್ತಾರೆ. ಈ ಕ್ರೌಂಚ ಎನ್ನುವ ಗಂಧರ್ವ ಮುಂದೆ ಹೋಗ್ತಾನೆ. ಮತ್ತೆ ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ಅವ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಸೌಬರಿ ಎನ್ನುವ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದಾಗ ಅತ್ಯಂತ ಸುಂದರಿಯಾದ ಸೌಬರಿ ಮಹರ್ಷಿಗಳ ಪತ್ನಿಯನ್ನು ಬಲಾತ್ಕಾರ ಮಾಡುವುದಕ್ಕೆ ಹೋಗ್ತಾನೆ. ಆವಾಗ ಸೌಬರಿ ಮಹರ್ಷಿಗಳು ಬಂದವರು ನೀನು ಹೆಗ್ಗಣ ಆಗುವಂತ ಶಾಪ ಕೊಡ್ತಾನೆ. ಅವ ಹೆಗ್ಗಣ ಆಗುತ್ತಾನೆ. ಹೆಗ್ಗಣ ಅಂದ್ರೆ ಸಣ್ಣ ಹೆಗ್ಗಣ ಅಲ್ಲ, ಅದು ಇವತ್ತು ನಮ್ಮ ಯಾವ ಇಲಾಖೆಯಲ್ಲೂ ಇಲ್ಲದಷ್ಟು ದೊಡ್ಡ ಹೆಗ್ಗಣ. ಅವ ಸ್ವರ್ಗ ಮರ್ತ್ಯ ಎಲ್ಲ ಲೋಕಗಳಿಗೂ ದಾಳಿ ಇಡುತ್ತಾನೆ.
ಆ ಹೆಗ್ಗಣವನ್ನು ನಿಯಂತ್ರಿಸಬೇಕು. ಸರಿ, ಅವನ ಕೈಯಲ್ಲಿ ಒಂದು ಪಾಶ ಇದೆ, ಆ ಹೆಗ್ಗಣಕ್ಕೆ ಎಸೆಯುತ್ತಾನೆ. ಎಸೆದು ಕೊರಳಿಗೆ ಪಾಶ ಹಾಕಿ ಎಳೆಯುತ್ತಾನೆ. ಎಳೆದಾಗಷ್ಟು ಸುಲಭದಲ್ಲಿ ಬರುವುದಿಲ್ಲ, ಬಹಳ ಪರಾಕ್ರಮದಿಂದ ಗಣಪತಿ ಎಳೆಯುತ್ತಾನೆ. ಎಳೆದು ಅವ ಹತ್ತಿರಕ್ಕೆ ಬಂದಾಗ ಅವನ ಅಹಂಕಾರ ಇನ್ನು ತಗಲಿಲ್ಲ, ಅವನ ಮೇಲೆ ಕೂತುಕೊಳ್ತಾನೆ. ಅವನ ಮೇಲೆ ಕೂತುಕೊಂಡಾಗ ಹೆಗ್ಗಣ ಹೋದದ್ದು ಇಲಿಯಾಗುತ್ತದೆ. ಅಲ್ಲಿಂದ ಮತ್ತೆ ಅವನು ದುಃಖಿಸಿದಾಗ, ನೀನು ಶಾಶ್ವತವಾಗಿ ನನ್ನ ಜೊತೆಯಲ್ಲೇ ಇರು, ನನ್ನ ವಾಹನವಾಗಿ ಇರು ಅಂತ ಅವನಿಗೊಂದು ವರ ಕೊಡ್ತಾನೆ. ಆದ್ರಿಂದ ಕ್ರೌಂಚ ಎನ್ನುವ ಗಂಧರ್ವ ಇವತ್ತು ಗಣಪತಿಯ ಜೊತೆಯಲ್ಲೇ ಇರುವುದು, ಗಣಪತಿಯ ವಾಹನವಾಗಿ ಇರುವುದಕ್ಕೆ ಅವನಿಗೆ ಆ ಪರಾಶರ ಮಹರ್ಷಿಗಳ ಮತ್ತೆ ಸೌರ್ಯ ಮಹರ್ಷಿಗಳ ಶಾಪ, ಮಹಾಗಣಪತಿಯ ನಿಗ್ರಹ. ಈ ರೀತಿ ಎಂತಹ ಶಕ್ತಿಯನ್ನಾದರೂ ಅವನು ನಿಗ್ರಹಿಸ್ತಾನೆ. ಸಿಂಧೂರ ಅಂತ ಒಬ್ಬ ರಾಕ್ಷಸ ಇದ್ದ. ನಾವು ಈ ಪುರಾಣದಲ್ಲಿ ನೋಡುವ ಮಹಿಷಾಸುರಾದಿ ರಾಕ್ಷಸರಿಗಿಂತಲೂ ಪ್ರಬಲವಾದಂತಹ ಪರಾಕ್ರಮ ಹೊಂದಿದಂತಹ ರಾಕ್ಷಸ. ಅವನನ್ನು ಒಂದೇ ಕೈಯಿಂದ ಗುದ್ದಿ ಅವನನ್ನು ಕೊಂದು ಅವನ ರಕ್ತವನ್ನು ತನ್ನ ಮೈಗೆ ಲೇಪಿಸಿಕೊಳ್ತಾನೆ ಗಣಪತಿ. ಸಿಂಧೂರ ಎಂಬ ರಾಕ್ಷಸನ ರಕ್ತವನ್ನು ಮೈಗೆ ಲೇಪಿಸಿಕೊಂಡ ಗಣಪತಿಗೆ ಹೆಸರು ಸಿಂಧೂರ ಗಣಪತಿ. ಆ ಗಣಪತಿಗೆ ಸಿಂಧೂರ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಯಾಕೆಂದ್ರೆ ನಾಮ ಸಾದೃಶ್ಯದಿಂದ ಸಿಂಧೂರ ಎಂಬ ರಾಕ್ಷಸನ ರಕ್ತವನ್ನು ಮೈಗೆ ಅವನು ಲೇಪಿಸಿಕೊಂಡಿದ್ದಾನೆ. ಈ ರೀತಿಯಲ್ಲಿ ಗಣಪತಿಯ ಎಲ್ಲ ಹೆಸರುಗಳ ಹಿಂದೆ ಅನೇಕಾನೇಕ ಲೋಕಾನುಗ್ರಹ ಮಾಡಿದ ಕಥೆಗಳಿವೆ. ಅದನ್ನೇ ಆಚಾರ್ಯ ಶಂಕರರು ಒಂದೇ ಶಬ್ದದಿಂದ ವಿನಾಶಿತೇಭ ದೈತ್ಯಕಂ ನತಾಶುಭಾಷು ಭಾಸ್ಕರಂ, ನಮಸ್ಕಾರ ಮಾಡಿದವರಿಗೆಲ್ಲ ಸೂರ್ಯನ ಹಾಗೆ ಅನುಗ್ರಹ ಮಾಡುತ್ತಾ ಇರುವವ ಗಣಪತಿ. ಅಂತಹ ಗಣಪತಿ ನಮ್ಮ ಎಲ್ಲ ವಿಘ್ನಗಳನ್ನು ಪರಿಹರಿಸ್ತಾನೆ. ನಮಗೆ ವಿದ್ಯೆ, ಬುದ್ಧಿ, ಸಿದ್ಧಿ, ವೃದ್ಧಿ, ಋತಪ್ರಜ್ಞೆಯನ್ನು ಕೊಡುತ್ತಾನೆ. ಅವನಿಗೆ ಸಂಬಂಧಪಟ್ಟ ವಿಶೇಷವಾದ ದಿವಸ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿವಸ. ಖಗೋಳದಲ್ಲಿ ಈ ದಿವಸ ಹಸ್ತ ನಕ್ಷತ್ರ ಆನೆಯ ಆಕಾರದಲ್ಲಿ ಸೂಕ್ಷ್ಮವಾಗಿ ನೋಡಿದ್ರೆ ಆನೆಯ ಆಕಾರದಲ್ಲಿ ಹಸ್ತ ನಕ್ಷತ್ರ ಗೋಚರಿಸ್ತದೆ ಅಂತ ಖಗೋಳ ವಿಜ್ಞಾನ ಹೇಳ್ತದೆ. ಇವತ್ತು ಹಸ್ತ ನಕ್ಷತ್ರವನ್ನು ಆಕಾಶದಲ್ಲಿ ನೋಡುವುದಕ್ಕೆ ಹೋದ್ರೆ ಒಂದು ಆನೆಯ ರೂಪದಲ್ಲಿ ಆಕಾಶದಲ್ಲಿ ಹಸ್ತ ನಕ್ಷತ್ರ ಇದೆ. ಅದು ಗಣೇಶ ಚತುರ್ಥಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಗಣೇಶ ಚತುರ್ಥಿಯ ದಿವಸ ಬರುವುದು. ಆ ಹಸ್ತ ನಕ್ಷತ್ರದ ಆನೆಯ ರೂಪಕ್ಕೂ ಈ ಗಣಪತಿಗೂ ಒಂದು ಸಂಬಂಧ ಇದೆ. ಇವನು ಗಜಾನನ ಆನೆಯ ಮುಖವನ್ನು ಧರಿಸಿದವು. ಈ ರೀತಿ ಬೇರೆ ಬೇರೆ ಅನೇಕ ವಿಷಯಗಳು ಯೋಗಶಾಸ್ತ್ರ ಸಂಬಂಧವಾಗಿ ಇದೆ. ಮುದ್ಗಲ ಪುರಾಣದಲ್ಲಿ 36 ಬೇರೆ ಬೇರೆ ಗಣಪತಿಯ ವಿಗ್ರಹಗಳನ್ನೆಲ್ಲ ಹೇಳಿದ್ದಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವವ ಗಣಪತಿ. ಕೇವಲ ಭಾರತೀಯರು ಮಾತ್ರ ಗಣಪತಿಯನ್ನು ಆರಾಧಿಸುವುದಿಲ್ಲ. ಬ್ಯಾಬಿಲೋನಿಯ ಸಂಸ್ಕೃತಿಯಲ್ಲಿ ನಮ್ಮ ಗಣಪತಿಗೆ ಸದೃಶವಾದ ವಿಗ್ರಹದ ಆರಾಧನೆ ಇದೆ. ಮೆಸೊಪೊಟೇಮಿಯ ಸಂಸ್ಕೃತಿಯಲ್ಲಿ ನಮ್ಮ ಗಣಪತಿಗೆ ಸಮಾನವಾದ ವಿಗ್ರಹದ ಆರಾಧನೆ ಇದೆ. ಬೇರೆ ಬೇರೆ ಅಸ್ಸೀರಿಯಾ ಸಂಸ್ಕೃತಿಯಲ್ಲಿದೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ಗಣಪತಿಯನ್ನು ಹೋಲುವ ವಿಗ್ರಹದ ಆರಾಧನೆ ಇದೆ. ಈ ರೀತಿಯಲ್ಲಿ ಮತ್ತೆ ವಿಘ್ನ ಪರಿಹಾರ ಆಗಬೇಕು ಎನ್ನುವುದು ಕೇವಲ ಆಸ್ತಿಕರಲ್ಲ, ನಾಸ್ತಿಕರಿಗಾದರೂ ವಿಘ್ನ ಪರಿಹಾರ ಆಗಬೇಕು. ನಾಸ್ತಿಕರಾದರೂ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಡುವಾಗ ಏನು ವಿಘ್ನ ಬರದೇ ಇರಲಿ ಅಂತ ಅವರಾದರೂ ಒಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿಯೇ ಮಾಡ್ತಾರೆ. ಎಲ್ಲಿ ವಿಘ್ನಗಳ ಪರಿಹಾರದ ಸಂಕಲ್ಪ ಬರುತ್ತದೆಯೋ ಅಲ್ಲಿ ಗಣಪತಿಯ ಅಸ್ತಿತ್ವ ಇದೆ. ಆ ರೀತಿಯ ಸರ್ವತ್ರ ವ್ಯಾಪ್ತನಾಗಿರುವ ಗಣಪತಿಯ ಆರಾಧನೆಯಿಂದ ನಮಗೆಲ್ಲರಿಗೂ ಆ ಗಣಪತಿ ಆಯುರಾರೋಗ್ಯ ಭಾಗ್ಯಾದಿ ಸಕಲೇಶ್ವರಿಗಳನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮ ಆಂತರಿಕ ಶುದ್ಧಿ ಕೂಡ ಅಷ್ಟೇ ಮುಖ್ಯವಾಗ್ತದೆ. ನಮ್ಮ ಮೈಂಡ್ ಅಥವಾ ನಮ್ಮ ಮನಸ್ಸು ಅಂದ್ರೆ ನಾನು ಯೂಶಲಿ ನಮ್ಮ ಸ್ಟೂಡೆಂಟ್ಸಿಗೆ ಹೇಳಿದ್ರೆ ನಮ್ಮ ಒಂದು ಕಂಪ್ಯೂಟರ್ ಥರ ಇರೋದು. ಈ ಕಂಪ್ಯೂಟರಲ್ಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಸರಿಯಾಗಿ ನಡಿಬೇಕಾದ್ರೆ ಅನ್ವಾಂಟೆಡ್ ಫೈಲ್ಸ್ ಹೇಳ್ತೇವೆ, ಅದನ್ನೆಲ್ಲ ಡಿಲೀಟ್ ಮಾಡಿ ಒಂದು ಆಂಟಿವೈರಸ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಹೇಳ್ತೇವೆ. ಹಾಗೆ ನಮ್ಮ ಮನಸ್ಸನ್ನು ಶುದ್ಧೀಕರಣದಲ್ಲಿ ಇಟ್ಟುಕೊಂಡು ಕೆಟ್ಟ ಆಲೋಚನೆಗಳಿಂದ ಅಥವಾ ಬೇರೆಯವರಿಗೆ ಕೆಟ್ಟದ್ದು ಮಾಡೋದ್ರ ಅಂಥ ಆಲೋಚನೆಗಳಿಂದ ಮುಕ್ತಗೊಳಿಸಿಕೊಳ್ಳೋಕ್ಕೆ ಆಂಟಿವೈರಸ್ ಹೇಳಿದರೆ ನಮ್ಮ ಡೈಲಿ ಕೆಲಸ ಕಾರ್ಯಗಳು, ಭಜನೆ, ಧ್ಯಾನ, ಈಗ ಸಂಘಟಿತರಾಗಿ ಎಲ್ಲ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಂಥದ್ದು, ಸಾಮಾಜಿಕ ಕಳಕಳಿಯಿಂದ ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡುವುದು, ಇದೆಲ್ಲರ ಕೆಲಸ ಕಾರ್ಯಗಳನ್ನು ನಮ್ಮ ಅಂತರಂಗವನ್ನು ನಾವು ಶುದ್ಧಿಗೊಳಿಸ್ಕೊಳ್ಬೋದು. ಈ ಕೆಲಸ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ. ವಿಘ್ನನಾಶಕನಾದ ಗಣೇಶನ ಅನುಗ್ರಹದಿಂದ ನಮ್ಮೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ, ಆಲೋಚನೆಗಳಿಗೆ ಯಾವುದೇ ವಿಘ್ನ ಬರದೇ ಇರಲಿ. ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಾಶಗೊಳ್ಳಲಿ.
ಸಕಾರಾತ್ಮಕ ಶಕ್ತಿಗಳನ್ನು ಬಲಿಷ್ಠಗೊಳ್ಳಲಿ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ತಂದೆಯವರು ಇರುವಾಗ ಒಂದು ಮಾತು ಹೇಳ್ತಿದ್ರು. ನನಗೆ ಸ್ಪೀಚ್ ಹೇಳಿಕೊಟ್ಟರು. ಸ್ಟಾರ್ಟ್ ಮಾಡುವಾಗ ವೃತ್ತಿಯಲ್ಲಿ ವೈದ್ಯನಾದ ನನಗೆ ಧಾರ್ಮಿಕ ವಿಷಯದಲ್ಲಿ ಪರಿಚಯವಿಲ್ಲ, ಆದರೂ ಒಂದೆರಡು ಮಾತನ್ನು ಆಡಬೇಕು ಅಂತ. ಆದರೆ ವೃತ್ತಿಯಲ್ಲಿ ವೈದ್ಯನಾದ ನನಗೆ ಧಾರ್ಮಿಕ ವಿಷಯದಲ್ಲಿ ಪರಿಚಯವಿಲ್ಲ, ಆದರೆ ಕೆಲವುಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈಗ ನೀವು ಯಾರನ್ನು ಬೇಕಾದರೂ ಕೇಳಿ, ನೀವು ದೇವರನ್ನು ಕಂಡಿದ್ದೀರ? ಎಲ್ಲರೂ ಆ ಕಡೆ ಈ ಕಡೆ ನೋಡ್ತಾರೆ, ದೇವರಲ್ಲಿದ್ದಾರೆ. ಎಲ್ಲರೂ ಇಲ್ಲ ಅಂತ ಹೇಳಿ. ಬಟ್ ನನಗೆ ಒಂದು ಅನುಭವದಲ್ಲಿ ದೇವರಿದ್ದಾರೆ. ಇಲ್ಲಿ ಪ್ರತಿಷ್ಠೆ ಮಾಡಿದಂಥವ ನಮ್ಮ ಗಣೇಶ ದೇವರು, ಗೌರಿ ದೇವರು, ಇವರೆಲ್ಲ ನಮ್ಮ ದೇವರು. ಇವರನ್ನು ನಾವು ಆರಾಧನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿನ್ನೆ ಸಾಯಂಕಾಲ ಶುರುವಾಗಿದೆ ಮೊಬೈಲಲ್ಲಿ ವಾಟ್ಸಪ್. ಈಗ ನೀವು ನೋಡ್ಬೋದು ವಾಟ್ಸಪ್ ಅಲ್ಲಿ ಎಲ್ಲರೂ ಕಂಪ್ಲೀಟ್ DP ಸ್ಟ್ಯಾಟಸ್ ಚೇಂಜ್, ಎಲ್ಲ ಗಣೇಶ ಚತುರ್ಥಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜಿಯನ್ ಕಾಸ್ಟ್ ಅಂತ ಇಲ್ಲ, ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನೋಡುವುದು ಅದೇ, ಯಾರೆಲ್ಲ ಇವತ್ತು ಗಣೇಶ ಚತುರ್ಥಿ ಬಗ್ಗೆ ಶುಭಾಶಯಗಳನ್ನು ಹೇಳಿದ್ದೇವೆ ಅಂತ. ಆದರೆ ನಮ್ಮ ಮಕ್ಕಳನ್ನು ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಮಂದಿರಕ್ಕೆ ಕರ್ಕೊಂಡು ಹೋಗಬೇಕಾದ್ರೂ ಮಕ್ಕಳದ್ದು ಕಂಡೀಷನ್, ನಾನು ಬರ್ತೇನೆ, ನನಗೊಂದು ಮೊಬೈಲ್ ಕೊಡಬೇಕು ಅಂತ. ಮಕ್ಕಳು ಮೊಬೈಲಲ್ಲಿ ಇರ್ತಾರೆ ನೋಡಿ. ಬೆಳಿಗ್ಗೆ ಮತ್ತು ನಾನು ವೃತ್ತಿಯಲ್ಲಿ ವೈದ್ಯನಾದರೂ ಸಹ ನನ್ನ ಮನೆಯಲ್ಲಿ ಬೆಳಿಗ್ಗೆ ನಾನು ದೀಪ ಹಚ್ತೇನೆ, ವಿಘ್ನೇಶ್ವರ ಶ್ಲೋಕ ನನಗೆ ಗೊತ್ತಿರೋ ಹೇಳ್ತೇನೆ, ಸಾಯಂಕಾಲ ಭಜನೆ ಮಾಡ್ತೇನೆ. ನಮ್ಮ ಮನೆಯಲ್ಲಿ 2 ಮಕ್ಕಳಿದ್ದಾರೆ. ನಾವು ಮಕ್ಕಳ ಹತ್ರ ಹೇಳ್ತೇವೆ, ಮಕ್ಕಳಿಗೆ ನೀವು ಭಜನೆ ಮಾಡಿ. ನಾವು ಅದರಲ್ಲಿ ಮೊಬೈಲ್ ನೋಡ್ತಾ ಇದ್ದೇವೆ, ಮಕ್ಕಳು ಮೆಲ್ಲ ಆಗಿ. ನೀವು ಆಲೋಚನೆ ಮಾಡಿ, 3 ಭಜನೆ 3 ಮಿನಿಟಲ್ಲಿ ಮುಗಿತಾರೆ. ಅವರಿಂದ ಹಿಂದೆ ನೋಡ್ತಾ ಇದ್ದಾರೆ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಕನ್ಫರ್ಮ್ ಆಗ್ತದೆ, ಅಪ್ಪ ಅಮ್ಮಲ್ಲಿ ವಾಟ್ಸಪ್ ನೋಡ್ತಾ ಇದ್ದಾರೆ, ಮತ್ತೆ ನಾನು ಯಾಕೆ ಭಜನೆ ಮಾಡಬೇಕು ಅಂತ. ಇದು ನಮ್ಮ ಒಂದು ಕಾಲ ಕೆಟ್ಟ ಹೋಗ್ತಾ ಇದೆ. ಕಾಲ ಕೆಟ್ಟ ಹೋಗ್ತಾರೆ ಅಂತ ನಾನು ಹೇಳ್ಬೇಕಂತಿಲ್ಲ, ನಮ್ಮ ಅನುಭವಕ್ಕೆ ಬರ್ತಾ ಇದೆ. ವರುಮಾನ ಹೇಗೆ ಆರ್ಭಟ ಆಗ್ತಾ ಇದೆ, ಏನಾಗ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕಂಪ್ಯೂಟರ್ ಬರ್ತಾ ಇದೆ, ಕಂಪ್ಯೂಟರ್ ಹೇಗೆ ಹೋಗ್ತದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ, ನಾನೊಂದು ಪ್ರಾಧ್ಯಾಪಕ, ನನ್ನ ವೃತ್ತಿಯಿಂದ ನಾನೊಂದು ಅರ್ಥ ಮಾಡ್ಕೊಂಡಿದ್ದೇನೆ. ಜನನ ಮತ್ತು ಮರಣ, ಜನನ ಹುಟ್ಟಿದವನಿಗೆ ಮರಣ ಅಂತೂ ಖಂಡಿತ. ಆ ಮರಣ ಬರುವುದರೊಳಗೆ ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಈ ಸಂತೋಷವಾಗಿರಬೇಕಾದ್ರೆ ನಮಗೆ ಈ ದೇವರು ಬೇಕು. ದೇವರ ಆರಾಧನೆಯಿಂದ ಮಾತ್ರವೇ ಸಾಧ್ಯ ಅಂತ ಹೇಳಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಈ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ಇದರ ಭಾರವಾಹಿಗಳಿಗೆ ಮತ್ತು ಕೇಳಿದ ನಿಮಗೆ ನನ್ನ ನಮಸ್ಕಾರಗಳು. ಪೂಜ್ಯ ಶೃಂಗೇರಿ ಮಠದಲ್ಲಿ ಪರಮಪೂಜ್ಯ ಜಗದ್ಗುರುಗಳನ್ನು ಅವರ ಆಶೀರ್ವಾದ ಪಡೆಯುವುದೇ ಒಂದು ಭಾಗ್ಯ. ಕೋಟೆಕಾರಿನ ಮಠದಲ್ಲಿ ಅವರ ಒಂದು ಪರಂಪರೆ ಮುಂದುವರಿಯುವ ಮಾನ್ಯ ಸತ್ಯಶಂಕರ ಬಳ್ಳವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಎಷ್ಟು ಶ್ರದ್ಧೆ, ಪ್ರೀತಿ, ವಿಶ್ವಾಸದಿಂದ ಅವರು ಮತ್ತು ಅವರ ತಂಡದ ಜನಗಳು ಮಾಡ್ತಾರೆ ಅಂತ ಹೇಳಿದರೆ ಇದು ರೋಮಾಂಚನ. ಈ ಗಣೇಶೋತ್ಸವ ವಿದೇಶದಿಂದ ಇವತ್ತು ಉದಯವಾಣಿಯಲ್ಲಿ ಲೇಖನ ಉಂಟು. ವಾಷಿಂಗ್ಟನ್ನಿಂದ ಒಬ್ಬರು ಲೇಖನ ಬರ್ತಾರೆ, ಈ ಗಣೇಶೋತ್ಸವಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ, ಆದರೆ ಎಲ್ಲ ಸರ್ವಧರ್ಮ ಜನಗಳು ಕೂಡ ಈ ಗಣೇಶೋತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವಾಗ, ಈಗ ಹಿರಣ್ಯ ವೆಂಕಟೇಶ್ ಭಟ್ರ ಒಂದು ಉಪನ್ಯಾಸ ಕೇಳುವಾಗ ರೋಮಾಂಚನ. ಈ ಶೃಂಗೇರಿ ಮಠದಲ್ಲಿ ಈ ಒಂದು ಪರಂಪರೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಅದೇ ಶ್ರದ್ಧೆಯಿಂದ ಮಾನ್ಯ ಸತ್ಯಶಂಕರರು ಅವರು ಬಳಗದವರು ಮಾಡುವಾಗ ಈ ಒಂದು ಕೋಟೆಕಾರನ ಮಠ ಈ ಪರಿಸರದಲ್ಲಿ ಎಷ್ಟು ಒಂದು ಉತ್ಸಾಹದ ವಾತಾವರಣ ಉಂಟಾಗ್ತದೆ ಅಂತ ಹೇಳಿದ್ರೆ ಇದೇ ಸಾಕು. ಪರಮಪೂಜ್ಯ ಗುರುಗಳನ್ನು ಈ ಆಮಂತ್ರಿಸುವ ಒಂದು ಸಂಭ್ರಮದಲ್ಲಿ ಮಾನ್ಯ ಸತ್ಯಶಂಕರರು ಅದಕ್ಕೆ ನಮಗೆ ಅವಕಾಶ ಕೊಟ್ಟರು. ಆವಾಗ ಪರಮಪೂಜ್ಯ ಗುರುದ್ವಯರು ಈ ಕೋಟೆಕಾರ ಮಠ ಮತ್ತು ಜನತೆಯ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಈ ಕಾರ್ಯಕ್ರಮ ಆಗಿದ್ದಕ್ಕೆ ಅವರು ಆಶೀರ್ವದಿಸುವಾಗ ಆ ಹೃದಯ ತುಂಬಿ ಬಂತು. ಆ ಕೋಟೆಕಾರನ ಜನಗಳ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರ ಆಶೀರ್ವಾದ ಎಷ್ಟು ಪ್ರೇರಕ ಶಕ್ತಿ ಆಗಿದೆ ಅಂತೇಳಿ ಒಂದು ಅದಲ್ಲೇ ಗೊತ್ತಾಗ್ತದೆ. ಒಂದು ಯಕ್ಷಗಾನದಲ್ಲಿ ಆಹೋ ಬಾಲ ಶಾಬಾಕ್ತೆ, ಅದೇ ರೀತಿಯಾಗಿ ಒಂದು ಕಡೆ ನಾನು ಕೇಳಿದ್ದೆ, ಆಶೀರ್ವದಿಸುವ ಜಗದ್ಗುರುಗಳು ಯಾರಯ್ಯ? ಅವರು ಪರಮಪೂಜ್ಯ ಶೃಂಗೇರಿ ಜಗದ್ಗುರು. ಹಾಡುವ ಸ್ವಾಮೀಜಿ ಯಾರಯ್ಯ? ಶ್ರೀ ಯಡನೀರ್ಸುಗಳು. ಧರ್ಮಾಧಿಕಾರಿಗಳು ಯಾರಯ್ಯ? ಅಂದರೆ ಸತ್ಯಶಂಕರಗಳು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಸಾಧಾರಣ ಸುದೀರ್ಘವಾದ 40 ವರ್ಷದ ನನ್ನ ಬದುಕಿನಲ್ಲಿ ಸತ್ಯಶಂಕರನ ಕಂಡು ಒಬ್ಬ ಧರ್ಮಾಧಿಕಾರಿಯಾಗಿ, ಅವರು ಸಾಮಾಜಿಕ ಮುಖಂಡರಾಗಿ ಈ ಕೋಟೆಕಾರು ಮಠದ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ಎಷ್ಟು ಶ್ರಮಿಸಿದ್ದಾರೆ
ಎಷ್ಟು ಲಕ್ಷ ಕೈಯಿಂದ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಾತು ಮತ್ತು ನಾರಾಯಣ ಕಣ್ಣಿಗೆ ಗೊತ್ತು ಮತ್ತು ವಿದ್ಯಾಶಂಕರನಿಗೆ ಗೊತ್ತಿತ್ತು. ಇದು ಯಾಕೆ ಮಾತಂತ ಹೇಳ್ತೇನೆ ಅಂತ ಹೇಳಿದ್ರೆ ಅವರು 2 ವರ್ಷದ ಹಿಂದೆ ಪರಮ ಪೂಜ್ಯ ಹಿಂದಿನ ಗುರುಗಳು ಚಂದ್ರಶೇಖರ್ ಪರಮ ಪೂಜ್ಯ ಚಂದ್ರಶೇಖರ ಸ್ವಾಮೀಜಿಯವರ 100ನೇ ವರ್ಷ ಶತಮಾನೋತ್ಸವದ ಸಂಭ್ರಮವನ್ನು ಮಾಡುವಾಗ ಅವರ ಹೃದಯ ತುಂಬಿ ಬಂತು. ಆ ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ವ್ಯಕ್ತಿತ್ವ, ಶಕ್ತಿ, ಅವರ ಪ್ರಭಾವ, ಅವರ ಆಶೀರ್ವಚನ ಎಷ್ಟು ಅಂತ ಹೇಳಿದ್ರೆ ಎಲ್ಲ ಕೆಲವರು ಹಿರಿಯರಿದ್ದಾರೆ, ಅವರು ಗೊತ್ತಿರ್ಬೋದು. ಆ ಶೃಂಗೇರಿ ಪರಂಪರೆಯಲ್ಲಿ ಮೊನ್ನೆ ಸತ್ಯಶಂಕರ ಬೊಳ್ಳ ಅವರ ಒಂದು 100 ವರ್ಷದ ವರ್ಷಾಚರಣೆಯಲ್ಲಿ ಕೋಟೆಕಾರ ಬೀರಿಂದ ಮೆರವಣಿಗೆ ಎಷ್ಟು ಸಹಸ್ರ ಜನ ದಿಗ್ಗಜರು ಬಂದಿದ್ದಾರೆ. ಆವಾಗ ಅವರಿಗೆ ಒಂದು ಧನ್ಯತಾ ಮಾಡಬಹುದು. ಸತ್ಯಶಂಕರರಿಗೆ ಅವರ ಒಂದು ಗುರುಗಳ ಒಂದು ಪರಮ ಪೂಜ್ಯ ಗುರುಗಳ ಅಲ್ಲಿ ಮುಂಬೈಯಲ್ಲಿ ಚಾತುರ್ಮಾಸ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಚೆನ್ನೈಯಲ್ಲಿ ಇರ್ಬೋದು, ಶೃಂಗೇರಿಯಲ್ಲಿ ಇರ್ಬೋದು. ಆ ಚಾತುರ್ಮಾಸ ವೈಭವ ಸತ್ಯಶಂಕರ ಬೊಳ್ಳ ಅವರು ಆ 100 ವರ್ಷದ ಒಂದು ಆಚರಣೆ ಮಾಡುವಾಗ ಅವರ ಕಣ್ಣಿನಲ್ಲಿ ನೀರು ಬಂದದ್ದನ್ನು ನೋಡಿ. ಇದು ಮನುಷ್ಯನಿಗೆ ಧನ್ಯತೆ ವಿಷಯ. ಈ ಧನ್ಯತೆ ಇಷ್ಟು ಶ್ರದ್ಧೆ, ಪ್ರೀತಿ, ಗೌರವ ತಪಸ್ಸಿನಾಗಿ ಮಾಡಿದರೆ ಮಾತ್ರ ಸಾಧ್ಯ ಉಂಟು. ಆ ಒಂದು ಧನ್ಯತೆಯನ್ನು ಪಡೆದಂಥ ಸತ್ಯಶಂಕರಿಗೆ ಶರಣು ಶರಣು ಶರಣ. ಈ ಕೋಟೆಕಾರ ಮಠದಲ್ಲಿ 45 ವರ್ಷ 50 ವರ್ಷ ಹಿಂದೆ ನಮ್ಮ ಬ್ಯಾಂಕ್ನೊಂದು ಸರ್ವೆ ಮಾಡುವಾಗ ಬಂದಿದೆ. ಹೇಗಿತ್ತು, ಆದರೆ ಈಗ ಈ ಪರಿಸರ ಹೇಗೆ, ಇದೆಲ್ಲ ಜಗತ್ತುಗಳೊಂದು ಆಶೀರ್ವಾದ. ಆ ಆಶೀರ್ವಾದ ಶ್ರೀರಕ್ಷೆ ನಿಮ್ಮ ಮೇಲೆ ನಮ್ಮ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಈ ಗೌರವ ನಮ್ಮ ಬ್ಯಾಂಕಿಗೆ ಸಂದ ಗೌರವ ಅಂತೇಳಿ ನಾನು ತಿಳ್ಕೊಳ್ತಾ, ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ಮಾನ್ಯ ಸತ್ಯಶಂಕರ ಬೊಳ್ಳ ಅವರಿಗೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗಾಗಲೇ ಧಾರ್ಮಿಕ ಸಭೆಯಲ್ಲಿ ಗಣಪನ ಬಗ್ಗೆ ನಮ್ಮ ಬ್ರಹ್ಮಶ್ರೀ ಹಿರಣ್ಯ ವೆಂಕಟೇಶ್ ಭಟ್ ಅವರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ನಮಗೆ ಆ ಒಂದು ಗಣಪನ ಮಹಿಮೆಯ ಬಗ್ಗೆ ಉತ್ತಮವಾದ ಅನುಭವವನ್ನು ಕೊಟ್ಟಿದ್ದಾರೆ. ಅನಂತರ ಮಾತಾಡಿದ ಡಾಕ್ಟರು ಕಿಶೋರ್ ಕುಮಾರ್ ಕುಂಬ್ಳೆ ಇವರು ಗಣೇಶ ಅಥವಾ ದೇವರು ಇದ್ದಾನೆ ಎಂಬ ಬಗ್ಗೆ ಮತ್ತು ಇಂದಿನ ಜನಾಂಗ ಈ ಮೊಬೈಲ್ನಿಂದ ಒಂದು ಹಿಂದಿನ ನಮ್ಮ ಈ ದೇಶದ ಪರಂಪರೆಯಿಂದ ಸಂಸ್ಕೃತಿಯಿಂದ ವಂಚಿತರಾಗುವ ಬಗ್ಗೆ ಹಾಗೂ ನಾವು ಅದರ ಬಗ್ಗೆ ಗಮನ ಹರಿಸುವ ಬಗ್ಗೆ ಕೂಡ ಹೇಳಿದ್ದಾರೆ. ಅನಂತರ ಮಾತಾಡಿದ ನಮ್ಮ ಆತ್ಮೀಯ ನಂದಳಿಕೆ ಬಾಲಚಂದ್ರ ಇವರು ಧರ್ಮಾಧಿಕಾರಿಗಳು ಈ ಕ್ಷೇತ್ರವನ್ನು ಉನ್ನತಿಯತ್ತ ಕೊಂಡೋದ ಬಗ್ಗೆ ಅವರು ಕಳೆದ 40 ವರ್ಷಗಳಿಂದ ಇದಕ್ಕೆ ನೀಡಿದಂಥ ಕೊಡುಗೆ, ಆ ಶ್ರಮ ಎಲ್ಲದರ ಬಗ್ಗೆ ವಿವರಿಸಿ ಹೇಳಿದ್ದಾರೆ. ಆದ್ದರಿಂದ ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಆದರೆ ಒಂದು ಸಣ್ಣ ಒಂದು ವಕೀಲನಾಗಿ ಕಾನೂನಿನ ಬಗ್ಗೆ ಏನು ಹೇಳೋದಿಲ್ಲ, ನಿಯಮ ನ್ಯಾಯಗಳ ಬಗ್ಗೆ ಹೇಳೋದಿಲ್ಲ. ಆದರೆ ನಮ್ಮಲ್ಲಿ ಇವತ್ತು ಸಾಮಾಜಿಕ ಪ್ರಜ್ಞೆ ಅಂದರೆ ಸಿವಿಲ್ ಸೆನ್ಸ್ ಅಥವಾ ಸಿವಿಲ್ ಡ್ಯೂಟಿ ನಮ್ಮ ಹತ್ರ ಇಲ್ಲ. ಸಿವಿಕ್ ಸೆನ್ಸ್ ನಮ್ಮ ಹತ್ರ ಕಂಪ್ಲೀಟ್ ಕಡಿಮೆ ಆಗ್ತಾ ಉಂಟು. ಅತಿ ಮುಖ್ಯವಾಗಿ ನಮಗೆ ಬೇಕಾದದ್ದು ನಮ್ಮ ಒಂದು ಸೊಸೈಟಿ, ನಮ್ಮ ಸಮಾಜ ಒಳ್ಳೆಯದಾಗಬೇಕಾದ್ರೆ ನಮ್ಮ ಎಲ್ರಿಗೂ ಒಂದು ಸಿವಿಕ್ ಸೆನ್ಸ್ ಬರಬೇಕು. ಅದೇ ರೀತಿ ನಾವು ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಈ ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ತಿಳಿ ಹೇಳಿಸಿದರೆ ನಮಗೆ ಉತ್ತಮವಾದ ಜೀವನ ಬರಲಿಕ್ಕೆ ಸಾಧ್ಯ ಉಂಟು. ನಮ್ಮ ಮುಂದಿನ ಜನಾಂಗಕ್ಕೂ ಇನ್ನೂ ಉತ್ತಮವಾದ ಜೀವನ ಬರಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಒಂದು ಮಾತು ಹೇಳ್ತೇನೆ, ನಾವು ಆದಷ್ಟು ಈ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಬೇಕು. ಯಾಕೆಂದರೆ ನಾವು ಬಳಕೆಯನ್ನು ನಿಲ್ಲಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಟರ್ನೇಟಿವ್ ನೋಡ್ತಾ ಹೋದ ಕೂಡಲೇ ಎಲ್ಲಿಯಾದರೂ ಒಂದಕ್ಕೆ ಪರಿಹಾರ ಬರ್ತದೆ. ಖಂಡಿತವಾಗಿಯೂ ಕಂಪ್ಲೀಟ್ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು. ಎಷ್ಟು ಹೇಳಿ ಮತ್ತು ನಿಮಗೆಲ್ಲರಿಗೂ ಆ ದೇವರು ಉತ್ತಮವಾದ ಭವಿಷ್ಯವನ್ನು ಕೊಡಲಿ, ಎಲ್ಲ ಆಶೀರ್ವಾದವನ್ನು ಕೊಡಲಿ ಅಂತ ಕೇಳಿಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನನಗೆ ಅವಕಾಶ ಕೊಟ್ಟ ನನ್ನ ಆತ್ಮೀಯ ಮಿತ್ರರು ವಿಜಯ್ ಕುಮಾರ್ ಇದ್ದಾರೆ, ನನ್ನ ಹಿರಿಯ ವಕೀಲರು ಮಾಪಲ್ ಶೆಟ್ಟರು ಇದ್ದಾರೆ, ಎಲ್ಲ ವೇದಿಕೆಯ ಮೇಲೆ ಇರುವ ಗಣ್ಯರಿಗೆಲ್ಲ ನನ್ನ ನಮಸ್ತೆ. ನಾನು ಮಾತು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ದಿವಸ ನಮ್ಮ ಶಂಕರ ಮಠದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಆಚರಿಸಿಕೊಳ್ಳುವಂತಹ ಶ್ರೀ ಗೌರಿ ಗಣೇಶ ಹಬ್ಬದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀ ಎನ್ ನರಸಿಂಹ ಹೆಗಡೆ ಅಧ್ಯಕ್ಷರು, ಮಂಗಳೂರು ಬಾರ್ ಕೌನ್ಸಿಲ್ ಅಸೋಸಿಯೇಷನ್, ಇವರಿಗೆ
ನಮ್ಮ ಉತ್ಸವ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಅನಿಲ್ ಜೇಕರ್, ನ್ಯಾಯವಾದಿಗಳು ಮಂಗಳೂರು, ಮತ್ತು ಅವರ ಶ್ರೀಮತಿಯವರಾದ ಶ್ರೀಮತಿ ಕೀರ್ತಿ ಅನಿಲ್ ಜೇಕರ್, ಉಪನ್ಯಾಸಕರು, ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು, ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. अष्टविनायक नमो नमः मंगलमूर्ति मोरया। ओम गणपतये नमो नमः सिद्धिविनायक नमो नमः अष्टविनायक नमो नमः गणपति बाप्पा मोरया। गणपतये नमो नमः श्री सिद्धिविनायक नमो नमः अष्टविनायक नमो नमः मंगलमूर्ति मोरया। गणपतये नमो नमः श्री सिद्धिविनायक नमो नमः अष्टविनायक नमो नमः मंगलमूर्ति मोरया। ओम गणपतये नमो नमः श्री सिद्धिविनायक नमो नमः अष्टविनायक नमो नमः